ತುಳುನಾಡಿಗೆ ದೇವದಾಸಿ ಪದ್ಧತಿಯು ಇತರೆಡೆಯಿಂದ ಮುಖ್ಯವಾಗಿ ವಿಜಯನಗರ ಕಡೆಯಿಂದ ಬಂದಿದೆ. ಕೋಟೇಶ್ವರ ದೇವಾಲಯದಲ್ಲಿ ಇದು ಬ್ರಾಹ್ಮಣರನ್ನು ಕದಂಬರು ಕರೆಸಿದ 6ನೆಯ ಶತಮಾನದಿಂದಲೇ ಬಂದಿತ್ತಂತೆ. ಕೋಟೆ ಸುತ್ತಿನಲ್ಲಿ ಬಸವಿ ಪದ್ಧತಿ ನಡುವೆ ಬಂದಿದೆ. ಈ ಶಬ್ದವು ಕೆಳದಿ ಅರಸರ ಕಾಲದಲ್ಲಿ ಇದು ಇಲ್ಲಿ ಬಂದುದನ್ನು ಹೇಳುತ್ತದೆ. ಬಸರೂರು ದೇವದಾಸಿಯರಲ್ಲಿ ಕನ್ನಡದೊಂದಿಗೆ ತೆಲುಗು ಹಾಡುಗಳು ಇದೆ. ಇದು ವಿಜಯನಗರದರಸರ ಕೊಡುಗೆ ಎಂಬುದಕ್ಕೆ ಸಾಕ್ಷಿ. ಪಾಣೆಮಂಗಳೂರು ಶಾಸನದಲ್ಲಿ ಕೂತಾಡಿ ನಂಗೆಯರ್ ಪ್ರಸ್ತಾಪ ಇದೆ. ಇದು ತಮಿಳುನಾಡಿನಿಂದ ಬಂದಿದೆ. ಕೂತಾಡಿ, ಕುತ್ತಾಡಿ ಎಂದರೆ ನರ್ತಿಸುವವರು ಎಂದು ಅರ್ಥ. ಕುತ್ತು ಅಂದರೆ ಕುಣಿತ, ಆಡು ಅಂದರೆ ಮಾಡು, ಕುಣಿ. ನಂಗೆಯರ್ ಅಂದರೆ ಮಹಿಳೆಯರು, ಆದರೂ ಮುಖ್ಯವಾಗಿ ನರ್ತಕಿಯರು ಎಂಬುದನ್ನು ಸೂಚಿಸುತ್ತದೆ. ತುಳುನಾಡಿನಲ್ಲಿ ಇಂದು ದೇವದಾಸಿ ಪದ್ಧತಿ ಉಳಿದಿಲ್ಲ. ಆದರೆ ನಾಗರಿಕರು ಎನ್ನುವವರ ಚರ್ಮದ ಸಂಘಟಿತ ಅನಾಚಾರ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬಸರೂರು. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ.